ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಶ್ರೀಮದ್ ಭಾಗವತಂ 3ನೇ ಸ್ಕಂದ 21ನೇ ಅಧ್ಯಾಯ 33ನೇ ಶ್ಲೋಕ. ಮೈತ್ರೇಯ ಉವಾಚ ಏವಂ ತಂ ಅನುವಾಶ್ಯ ಅತ ಭಗವಾನ್ ಪ್ರತ್ಯಕ್ ಆಕ್ಷಜ ಜಗಾಮ ಬಿಂದು ಸರಸ ಸರಸ್ವತ್ಯಾ ಪರಿಷ್ಠಿತಾತ್. ಅನುವಾದ ಮತ್ತು ಭಾವಾರ್ಥ ಬೈ ಹಿಸ್ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕೀ ಜೈ. ಮೈತ್ರೇಯರು ಹೀಗೆ ಮುಂದುವರಿಸಿದರು. ಇಂದ್ರಿಯಗಳು ಕೃಷ್ಣಮಜ್ಞೆಯಲ್ಲಿದ್ದಾಗ ಮಾತ್ರವೇ ಗೋಚರನಾಗುವ ಭಗವಂತನು ಕರ್ದಮುನಿಗೆ ಹೀಗೆ ಹೇಳಿ ಸರಸ್ವತಿ ನದಿಯಿಂದ ಆವೃತವಾದ ಒಂದು ಬಿಂದು ಸರೋವರದ ಕಡೆಯಿಂದ ಹೊರಟು ಹೋದರು. ಎಸ್, ಮೈತ್ರೇಯ ಮುನಿ ಹೇಳುವಂಥದ್ದು ಎಂತ, ಕರ್ದಮುನಿ ಹತ್ರ ಭಗವಂತ ಮಾತಾಡ್ತಿದ್ದ. ಆದರೆ ಎಲ್ಲರ ಹತ್ರ ಮಾತಾಡುದಿಲ್ಲ ಭಗವಂತ. ಕರ್ದಮುನಿಯನ್ನು ಸೆಲೆಕ್ಟ್ ಮಾಡಿದ. ಯಾಕೆಂದ್ರೆ ಕರ್ದಮುನಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದ. ಇಲ್ಲಿ ಬರುವಂತ ವರ್ಡ್ ಅಧೋಕ್ಷಜ. ಅಧೋಕ್ಷಜ ಅಕ್ಷಜ ಅಂದ್ರೆ ನಾಲೆಜ್ ಪರ್ಸ್ಯೂಡ್ ಬೈ ಮೆಟೀರಿಯಲ್ ಸೆನ್ಸಸ್. ನಮ್ದು ಭೌತಿಕ ಇಂದ್ರಿಯಗಳಿಂದ ನಾವು ಜ್ಞಾನವಾದಕ್ಕೆ ಅಕ್ಷಜ. ಅಧೋಕ್ಷಜ ಅಂದ್ರೆ ಬಿಯಾಂಡ್ ಅವರ್ ಮೆಟೀರಿಯಲ್ ಸೆನ್ಸಸ್. ಇದು ಶ್ರೀಮದ್ ಭಾಗವತಂದು ಒಂದು ಶ್ಲೋಕ. ಇದು ಫಸ್ಟ್ ಕ್ಯಾಂಟೋದಲ್ಲಿ ಬರುವಂತ ಶ್ಲೋಕ. ಸವೇ ಪುಂಸಾ ಪರೋ ಧರ್ಮ ಯಥೋ ಭಕ್ತಿ ಅಧೋಕ್ಷಜೆ ಅಹೇತುಕಿ ಅಪ್ರತಿಯತ ಯೇ ಆತ್ಮ ಸುಪ್ರಸೀದತೆ. ಸವೇ ಪುಂಸಾ ಪರೋಧರ್ಮ. ಪರೋಧರ್ಮ ಅಂದ್ರೆ ಭಗವಂತನಿಗೆ ಸೇವೆ ಮಾಡೋದು ಪರೋಧರ್ಮ. ಇದು ನಿಜವಾದ ಧರ್ಮ. ಅಂದ್ರೆ ಸವೇ ಪುಂಸಾ ಪರೋಧರ್ಮ ಯಥೋ ಭಕ್ತಿ ಅಧೋಕ್ಷಜೆ. ಅಧೋಕ್ಷಜೆ ಅಂದ್ರೆ ನಮ್ಮ ಈ ಸೋಕಾಲ್ ಕಣ್ಣಿನಿಂದ ಭಗವಂತ ನೋಡ್ಲಿಕ್ಕೆ ಆಗುದಿಲ್ಲ. ಬಿಯಾಂಡ್ ಅವರ್ ಸಿ, ಬಿಯಾಂಡ್ ಅವರ್ ಪರ್ಸೆಪ್ಷನ್. ಸ್ಪಿರಿಚುವಲ್ ಕಣ್ಣು ಬೇಕು ಭಗವಂತನ ನೋಡ್ಲಿಕ್ಕೆ. ಹೀಗೆ ಅಂದ್ರೆ ಕನಕದಾಸರು ಶ್ರೀರಂಗಮಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಒಂದು ಫೇಮಸ್ ಭಜನ್ ಉಂಟು. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ಎನ್ನುತ್ತಲಿದ್ದೆ, ಇಷ್ಟು ದಿನ ಈ ವೈಕುಂಠ. ಈ ಭಜನೆ ಹೇಳ್ತಾರೆ. ಅಂದ್ರೆ ಈಗ ನಾನು ಶ್ರೀರಂಗಂಗೆ ಮೋರ್ ದೆನ್ 15 ಟೈಮ್ಸ್ ಹೋಗಿದ್ದೇನೆ. ಅದು ನನಗೆ ವೈಕುಂಠದಾಗೆ ಕಾಣಲಿಲ್ಲ. ಆಕ್ಚುಲಿ ವೈಕುಂಠ, ಆದ್ರೆ ನಮ್ಮ ಕಣ್ಣು ಸರಿ ಇಲ್ಲ, ನಮ್ಮ ಇದು ಮೆಟೀರಿಯಲ್ ಸೆನ್ಸಸ್. ಆದ್ರೆ ಕನಕದಾಸರು ಎಂತ ಆಯ್ತಂದ್ರೆ ನೋಡುವಾಗ ಅವರಿಗೆ ವೈಕುಂಠದಾಗಿ ಕಂಡಿದ್ದಾನೆ. ರಂಬೆ ಊರ್ವಶಿ ಮೇನಕೆ ಕಂಡೆ, ಇದೆಲ್ಲ ಭಜನೆಗೆ ಬರ್ತದೆ. ಎಲ್ಲರನ್ನು ಕಾಣ್ತಾರೆ ಅವರು, ಕುಣಿಯುವುದು ಕಾಣ್ತಾರೆ. ಮತ್ತೆಲ್ಲ ವಜ್ರ ವೈಡೂರ್ಯವ ಕಂಡೆ. ವಜ್ರ ವೈಡೂರ್ಯ ಈಗ ನಾವು ನೋಡಿದ್ರೆ ಅದು ವಜ್ರ ವೈಡೂರ್ಯ ಅಲ್ಲ. ನಮ್ಗೆ ಎಂತ ಆಗ್ತದೆ ಅಂದ್ರೆ ಅದು ಸ್ಟೋನ್ ಕಲ್ಲೆಲ್ಲ ಕಾಣ್ತದೆ ನಮ್ಗೆ. ಯಾಕೆ ಈಗ ನಿಮ್ಮಲ್ಲಿ ಪ್ರಶ್ನೆ, ಯಾಕೆ ಆ ದಾಸರಿಗೆ ಆ ರೀತಿ ಕಂಡಿತು? ಯಾಕೆ ಆ ರೀತಿ ಕಂಡಿತು? ಅವರು ಶುದ್ಧ ಭಕ್ತರು. ಪ್ರಭುಜಿ ಅವರು ಆ ಭಾವದಲ್ಲಿ ಇರ್ತಾರೆ. ಪ್ರಭುಜಿ ಅದೇ ಭಾವದಲ್ಲಿ ಇರ್ತಾರೆ. ಶುದ್ಧ ಭಕ್ತರು ಆತ್ಮದ ಸ್ಥಿತಿಯಲ್ಲಿ ಇದ್ರು. ಆತ್ಮದಲ್ಲಿ ಆಗಿರ್ತದೆ ಪ್ರಭುಜಿ ಅವರಿಗೆ. ಪರಮಾಂಸ. ಓಕೆ, ಹಾಗಾಗಿ ನೋಡಿ, ನಾವು ಕೂಡ ನೋಡುವಂತ ಶುದ್ಧ ಭಕ್ತರು ಕೂಡ ನೋಡುವಂಥದ್ದು, ನಾವು ಕೂಡ ತಿನ್ನುವಂಥದ್ದು, ಶುದ್ಧ ಭಕ್ತರು ಕೂಡ ತಿನ್ನುವಂಥದ್ದು.
ನಾವು ಕೂಡ ಮಲಗುವಂಥದ್ದು, ಶುದ್ಧ ಭಕ್ತರುಗಳು ಮಲಗುವಂಥದ್ದು. ಆದ್ರೆ ಇದು ಸೇಮ್ ಅಲ್ಲ. ಅವರು ಇಲ್ಲಿದ್ದಾರೆ, ಆದ್ರೆ ಅವರು ಆ ಟೆಲಿವಿಷನ್ ಅಲ್ಲಿ ನೋಡ್ತಾ ಇರ್ತಾರೆ. ಎಂತ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಎಂತೆಲ್ಲ ಹಾಕೊಂಡು ಕಾನ್ಸ್ಟೆಂಟ್ ಆಗಿ ಕೃಷ್ಣ ನೋಡ್ತಾ ಇರ್ತಾರೆ. ಈಗ ನಿಮ್ಗೆ ಪ್ರಶ್ನೆ ಬರ್ಬೋದು, ಅದು ಹೇಗೆ ಸಾಧ್ಯ ಅವರಿಗೆ ಆ ರೀತಿ ನೋಡ್ಲಿಕ್ಕೆ? ಬರ್ತದೆ ಇಲ್ವ ಪ್ರಶ್ನೆ? ಹೇಗೆ ಸಾಧ್ಯ ಅವರಿಗೆ ಆ ರೀತಿ ನೋಡ್ಲಿಕ್ಕೆ ಇಲ್ಲಿದ್ದು? ಎಸ್, ಶಾಂತಿ ರೂಪಿಣಿ ಪದ್ಮದೇವಿದಾಸಿ, ಹರೇ ಕೃಷ್ಣ. ಬರ್ತದೆ ಪ್ರಭುಜಿ, ಹಾ, ಪ್ರಶ್ನೆ ಬರ್ತದೆ ಯಾಕೆ ಹೀಗೆ ಅಂತ, ನಮ್ಗೂ ಸಹ ಬರ್ತದೆ. ನಮ್ ಬರ್ತದೆ ಅಲ್ಲ, ನಮ್ಗೆ ಆಗುದಿಲ್ಲ, ಅವರಿಗೆ ಕಾಣ್ತದೆ, ಯಾಕೆ ಆಗುದಿಲ್ಲ ಈಗ ಪ್ರಶ್ನೆ? ಅವ್ರು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೆ. ಬರ್ತದೆ ಪ್ರಭುಜಿ, ನಾವು ಕೂಡ ಭಗವಂತನ ಸದಾ ಕೃಷ್ಣ ಭಕ್ತಿಯಲ್ಲಿ ಇದ್ದೇವೆ, ನಾವು ಕೂಡ ಇದ್ದೇವೆ ಅಂತ. ಅವರು ಅವ್ರು ಟ್ರಾನ್ಸ್ ಅಲ್ಲಿ ಇರ್ತಾರೆ, ಹಾ? ಟ್ರಾನ್ಸ್ ಅಲ್ಲಿ ಇರ್ತಾರೆ. ನಾವು ಅವರಷ್ಟು ಪ್ಯೂರ್ ಆಗಿಲ್ಲ. ಪೂರ್ಣ ಕಂಪ್ಲೀಟ್ 100% ಇದ್ದಾರೆ. ನಾವು ತ್ರಿಗುಣದಲ್ಲಿ ಇದ್ದೇವೆ, ನಾವು ತ್ರಿಗುಣಲ್ಲಿದ್ದೇವೆ. ನಾವು ಎಷ್ಟು ಪರ್ಸೆಂಟೇಜ್ ಇದ್ದೇವೆ? ನಾವು Zero. 5%. ಒಂದು 5% ಭಕ್ತಿ ಪ್ರಭುಜಿ, Minus ಅವ್ರದ್ದು zero. ಭಕ್ತಿ, ನಮ್ಮದು ಜೀರೋ ಭಕ್ತಿ. ಅಲ್ಲ, ನಮ್ದು ಒಂದು 5% ಇರ್ಬೋದು ಪ್ರಭುಜಿ ಅಷ್ಟೇ. ಓಕೆ, ಆಗ್ಲಿ. ಓಕೆ, ಎಂತಂದ್ರೆ ನೋಡಿ, ಅನುಕರಣೆ ಇಸ್ ಡೇಂಜರಸ್. ಅನುಸರಣೆ ಶುದ್ಧ ಭಕ್ತರು, ಯಾಕೆಂದ್ರೆ ಅವರು ಯಾವಾಗಲೂ ನಿತ್ಯ ಸಿದ್ಧರು, ಲಿಬರೇಟೆಡ್ ಪರ್ಸನ್. ಅವರನ್ನು ಭಗವಂತ ಕಳಿಸುವಂತದ್ದು ಯಾಕೆಂದ್ರೆ ನಮ್ಮಂತವರನ್ನು ಕೊಂಡೋಗ್ಲಿಕ್ಕೋಸ್ಕರ. ಹಾಗಾಗಿ ನಾವು ನಮ್ಮ ಪ್ಲಾಟ್ಫಾರ್ಮ್ ಅನ್ನು ಅರ್ಥ ಮಾಡಬೇಕು. ನಾವು ಎಲ್ಲಿದ್ದೇವೆ, ನಾವು ಯಾವ ಲೆವೆಲ್ ಅಲ್ಲಿ ಇದ್ದೇವೆ, ಇದನ್ನು ನಮ್ಗೆ ಅರ್ಥ ಆಗ್ಬೇಕು. ಹಾಗೆ ಭಗವಂತನನ್ನು ಈ ಭೌತಿಕ ಇಂದ್ರಿಯಗಳಿಂದ ನೋಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಇಂದ್ರಿಯಗಳು ಆಧ್ಯಾತ್ಮಿಕ ಆಗ್ಬೇಕು. ಹಾಗೆ ಪ್ರಭುಪಾದ ಹೇಳುವಂಥದ್ದು, ಅವರ್ ಮೆಟೀರಿಯಲ್ ಸೆನ್ಸಸ್ ಆರ್ ಡಿಫೀಟೆಡ್. ಯಾಕೆ ಡಿಫೀಟೆಡ್? ಯಾಕೆಂದ್ರೆ ನಮ್ಗೆ ಎಷ್ಟೋ ವಿಷಯ ನೋಡ್ಲಿಕ್ಕೆ ಆಗುದಿಲ್ಲ ನಮ್ಗೆ. ಹಾಗೆ ಈಗ ಅವರ್ ಮೆಟೀರಿಯಲ್ ಸೆನ್ಸಸ್ ಆರ್ ಡಿಫೀಟೆಡ್. ನಾವು ಎಂತ ಮಾಡ್ಬೇಕೀಗ? ಎಸ್, ಯಾರು ಹೇಳ್ತೀರಿ? ನಮ್ಮ ಈ ಭೌತಿಕ ಅಂದ್ರೆ ನಮ್ಗೆ ಎಷ್ಟು ನೋಡ್ಲಿಕ್ಕೆ ಆಗುದಿಲ್ಲ. ಈಗ ನಾವು ಎಂತ ಮಾಡ್ಬೇಕು? ಯಾರು ಹೇಳ್ತೀರಿ? ನೋಡುದು ಹೇಗೆ? ಕೃಷ್ಣ ಪ್ರಜ್ಞೆಯಿಂದ ನಾವು ನೋಡ್ಬೋದು ಭಕ್ತಿ ಸೇವೆ. ಓಕೆ, ಬೇರೆಯವರು ನಿಮ್ಗೆ ಒಳ್ಳೆ ಆನ್ಸರ್, ಚಾಂಟಿಂಗ್, ಒಳ್ಳೆ ಮೋರ್ ಆನ್ಸರ್. ಚಾಂಟಿಂಗ್, ಹಾ, ಕ್ವಾಲಿಟಿ ಚಾಂಟಿಂಗ್. ಓಕೆ, ಯಾರು ಹೇಳ್ತೀರಿ ಈಗ? ಮಾರ್ಗದರ್ಶನ, ಹಾ, ಸಾಧು ಸಂಘ, ಎಂತ? ಸಾಧು ಸಂಘ. ಎಸ್, ಸಾಧು ಸಂಘ. ವೆರಿ ಗುಡ್. ಎಸ್, ಓಕೆ. ಫರ್ದರ್ ಆನ್ಸರ್. ಶ್ರವಣ ಮಾಡುದು, ಒಳ್ಳೆ ಆನ್ಸರ್ ಸಿಕ್ತು. ಗುರುಗಳ ಮಾರ್ಗದರ್ಶನ, ಗುರುಗಳ ಮಾರ್ಗದರ್ಶನ. ವೆರಿ ಗುಡ್, ಇದೇ ಉತ್ತರ ಬೇಕಿತ್ತು. ಹಾಗಾಗಿ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಿಂಗಾಯತಂ ಅಂದ್ರೆ ಕಣ್ಣು ಕಾಣದವನಿಗೆ ಈಗ ಕಾಣ್ತಾ ಉಂಟು, ಕಣ್ಣು ಕಾಣದವನಿಗೆ ನಡಿಲಿಕ್ಕೆ ಆಗ್ತಾ ಉಂಟು ಬೆಟ್ಟವನು, ಮತ್ತೆ ಬಾಯಿ ಬರದವನಿಗೆ ಮಾತಾಡ್ಲಿಕ್ಕೆ ಆಗ್ತಾ ಉಂಟು. ಯಾಕೆ? ಬಿಕಾಸ್ ಆಫ್ ರಿಯಲೈಸ್ ಪರ್ಸನ್. ಸೊ ಹಾಗಾಗಿ ಈಗ ನಮ್ಮ ಇಂದ್ರಿಯಗಳು ಸರಿ ಇಲ್ಲ. ಈಗ ನಮ್ಗೆ ಅಧೋಕ್ಷ ಜನ ನೋಡ್ಬೇಕು, ಕೃಷ್ಣನ ನೋಡ್ಬೇಕು. ನಾವೀಗ ಎಂತ ಮಾಡ್ಬೇಕು? ನಾವು ಸರಿಯಾದ ವ್ಯಕ್ತಿ ಬಳಿಗೆ ಹೋಗ್ಬೇಕು. ಯಾರು ಕೃಷ್ಣನನ್ನು ನೋಡ್ತಾ ಇರ್ತಾನೆ ಅವನ ಬಳಿಗೆ ಹೋಗ್ಬೇಕು. ಅವ ಯಾವನೇ ಇರ್ಲಿ. ಚಂದ್ರಮಾಬು ಹೇಳುವಂಥದ್ದು, ಕಿಬಾ ವಿಪ್ರ ಕಿಬಾ ನ್ಯಾಸಿ ಶೂದ್ರಕೇನ ನ್ಯಾಯ ಏ ಕೃಷ್ಣತ್ವ ಹೋಯ್ ಗುರು ಹೋಯ. ಅಂದ್ರೆ ಕಿಬಾ ವಿಪ್ರ ಅಂದ್ರೆ ಬ್ರಾಹ್ಮಣ, ಕಿಬಾ ವಿಪ್ರ ಕಿಬಾ ನ್ಯಾಸಿ, ನ್ಯಾಸಿ ಅಂದ್ರೆ ಸನ್ಯಾಸಿ, ಕಿಬಾ ವಿಪ್ರ ಕಿಬಾ ನ್ಯಾಸಿ ಶೂದ್ರಕೇನ ನ್ಯಾಯ ಅಂದ್ರೆ ಒಬ್ಬ ಬ್ರಾಹ್ಮಣ ಇರ್ಲಿ, ಸನ್ಯಾಸಿ ಇರ್ಲಿ, ಕಿಬಾ ವಿಪ್ರ ಕಿಬಾ ನ್ಯಾಸಿ ಶೂದ್ರ ಇರ್ಲಿ, ಯಾವುದೇ ಇರಲಿ, ಅವನಿಗೆ ಕೃಷ್ಣತ್ವ ಗೊತ್ತಿದ್ರೆ ಅವ ಗುರು. ಚಂದ್ರಮಾಬು ಹೇಳುವಂಥದ್ದು. ಇದು ಚೈತನ್ಯ ಮಹಾಪ್ರಭುದ ರೆಕಮೆಂಡೇಶನ್. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ,
ಇಂದ ಯಾವ ಶ್ಲೋಕ ಯಾರು ಹೇಳ್ತೀರಿ? ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಾವ ಶ್ಲೋಕ? ಎಸ್, ಹರೇ ಕೃಷ್ಣ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನೇನ ಜ್ಞಾನಿನಃ ತತ್ವದರ್ಶಿ. ಹಾಗಾಗಿ ಇದು ಭಗವದ್ಗೀತೆ ಶ್ಲೋಕ 4.34. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿ. ನಾವು ಗುರುವಿನ ಬೋನಫೈಡ್ ಗುರುವಿನ ಬಳಿಗೆ ಹೋಗ್ಬೇಕು, ಅವರಿಗೆ ಸರೆಂಡರ್ ಆಗ್ಬೇಕು, ಅವರ ಸೇವೆ ಮಾಡ್ಬೇಕು, ಮತ್ತೆ ನಾವು ಪ್ರಶ್ನೆ ಕೇಳಬೇಕು, ಮತ್ತೆ ಅವರು ಕೃಷ್ಣನ ಕಂಡಿದ್ದಾರೆ, ನಮ್ಗೆ ತೋರಿಸ್ತಾರೆ. ಇದು ಪ್ರೊಸೆಸ್. ಹಾಗೆ ಅಧೋಕ್ಷಜನ ನೋಡ್ಲಿಕ್ಕೆ ಆಗ್ತದೆ, ಆದ್ರೆ ಈ ಪ್ರೊಸೆಸ್ ಅನ್ನು ಫಾಲೋ ಮಾಡಿದ್ರೆ ಅಧೋಕ್ಷಜನ ನೋಡ್ಲಿಕ್ಕೆ ಆಗ್ತದೆ. ಈಗ ಹೇಗಂದ್ರೆ ಈಗ ಒಬ್ಬ ಬ್ರಾಹ್ಮಣ ಇರಲಿ, ಶೂದ್ರಲ್ಲಿ ಯಾವುದೇ ಇರಲಿ, ಅವನಿಗೆ ಕೃಷ್ಣನ ಗೊತ್ತಿದ್ರೆ ಅವ ಗುರು. ಇದಕ್ಕೆ ಪ್ರಭುಪಾದ ಒಂದು ಎಕ್ಸಾಂಪಲ್ ಕೊಡುವಂಥದ್ದು. ಈಗ ನಾವು ಇಲ್ಲಿ ಡಾಕ್ಟರ್ ಇದ್ದಾರೆ, ಯಾರು? ಮಧುಮಯಿ ಕೃಷ್ಣಕಾಂತ ದೇವಿದಾಸ್ ಅವರು ಡಾಕ್ಟರ್. ಈಗ ಡಾಕ್ಟರ್ ಬಳಿಗೆ ಹೋಗುವಾಗ ನೀವು ಅಮೇರಿಕನ್ ಡಾಕ್ಟರಾ, ನೀವು ಪಾಕಿಸ್ತಾನಿ ಡಾಕ್ಟರಾ, ನೀವು ಇಂಡಿಯನ್ ಡಾಕ್ಟರಾ, ನೀವು ಚೈನೀಸ್ ಡಾಕ್ಟರಾ, ಈ ರೀತಿ ಕೇಳ್ತೇವಾ? ಇಲ್ಲ ಪ್ರಭುಜಿ, ಅವರು ಡಿಗ್ರಿ ಓದಿದ್ದಾರೆ ಅಷ್ಟೇ. ನಾವು ಹೇಳುವುದಿಲ್ಲ ನನಗೆ ರಷ್ಯನ್ ಡಾಕ್ಟರ್ ಆಗ್ಬೇಕು, ನನಗೆ ಇಟಲಿ ಡಾಕ್ಟರ್ ಆಗ್ಬೇಕು, ಈ ರೀತಿ ನಾವು ಮಾಡ್ತೇವಾ? ಇಲ್ಲ ಪ್ರಭುಜಿ. ಅದೇ ರೀತಿ ಯಾರಿಗೆ ಕೃಷ್ಣದದ್ದು ಗೊತ್ತುಂಟು ಅವ ಗುರು. ಅವ ಬ್ರಾಹ್ಮಣ ಫ್ಯಾಮಿಲಿ ಹುಟ್ಟಿರ್ಬೋದು, ಶೂದ್ರ ಫ್ಯಾಮಿಲಿ ಹುಟ್ಟಿರ್ಬೋದು, ವೈಶ್ಯ ಫ್ಯಾಮಿಲಿ ಹುಟ್ಟಿರ್ಬೋದು, ಕ್ಷತ್ರಿಯ ಯಾವುದೇ ಫ್ಯಾಮಿಲಿ ಹುಟ್ಟಿರ್ಬೋದು, ಅದು ಇಂಪಾರ್ಟೆಂಟ್ ಅಲ್ಲ. ಮೇನ್ ಎಂತಂದ್ರೆ ಡಾಕ್ಟರ್ ಹ್ಯಾಸ್ ಟು ಟ್ರೀಟ್ ಫಾರ್ ಈ ಸಫರಿಂಗ್. ಅವ ಇಂಡಿಯನ್ ಇರ್ಲಿ, ರಷ್ಯನ್ ಇರ್ಲಿ, ಅಮೆರಿಕನ್ ಇರ್ಲಿ, ಯಾವುದೇ ಡಾಕ್ಟರಿಗೆ ಅವನ ಟ್ರೀಟ್ಮೆಂಟ್ ಮಾಡುವಾಗ ಗೊತ್ತಿರ್ಬೇಕು, ಅವನು ಹೇಗೆ ಅವನನ್ನು ಟ್ರೀಟ್ ಮಾಡುವಂತ. ಇದು ಮುಖ್ಯ. ಅದೇ ಯಾರಿಗೆ ಈ ಕೃಷ್ಣ ತತ್ವದ ಬಗ್ಗೆ ಗೊತ್ತುಂಟು ಅವ ಗುರು. ಈಗ ಹೇಗಂದ್ರೆ ನಿಮಗೆ ಈ ಒಂದು ಚೈತನ್ಯ ಮಹಾಪ್ರಭು ನಾಮಾಚಾರ್ಯ ಯಾರನ್ನು ಮಾಡಿದ್ದು? ಎಸ್, ಯಾರು ಹೇಳ್ತೀರಿ? ಚೈತನ್ಯ ಮಹಾಪ್ರಭು ನಾಮಾಚಾರ್ಯ ಮಾಡಿದ್ದಾರೆ ಯಾರನ್ನು? ನಾಮಾಚಾರ್ಯ ಓಕೆ, ಹರಿದಾಸ್ ಠಾಕೂರ್ ಯಾವ ಫ್ಯಾಮಿಲಿ ಹುಟ್ಟಿದ್ದಾರೆ? ಈಗ ಎಸ್, ಅದು ತುಂಬಾ ಕಣ್ಣೆಮಾದ ಇದು. ಹೇಗೆಂದ್ರೆ ಎಂದೇಳುವಂತದ್ದು ಮ್ಲೇಚಾಸ್, ಯವನಾಸ್, ದೇ ಆರ್ ತುಂಬಾ ಎಂತಂದ್ರೆ ದೇ ಆರ್ ಲೋವರ್ ದೆನ್ ಶೂದ್ರಾಸ್, ಅಂದ್ರೆ ಅವರಿಗೆ. ಆದ್ರೆ ಆ ಫ್ಯಾಮಿಲಿ ಹುಟ್ಟಿದವರನ್ನು ಚೈತನ್ಯ ಮಹಾಪ್ರಭು ನಾಮಾಚಾರ್ಯ ಮಾಡಿದ್ದಾರೆ. ನಾಮ ಆಚಾರ್ಯ ಈಗ ಕೂಡ ನೋಡಿ, ನಾಮ ಆಚಾರ್ಯ. ನಾವು ಡೈಲಿ ಬೆಳಿಗ್ಗೆ ಹೇಗೆ ಅಂದ್ರೆ ಈ 10 ಅಪರಾಧ ಆದ್ಮೇಲೆ ನಾವು ಹೇಳ್ತೇವೆ ಎಂತ, not a complete faith in chanting holy name, I am to maintain mental attachment, not understanding so many institutions. It is also offensive to inactive chanting. Everybody who claims Vaishnava must guard against offenses in order to quickly desire success, which is Krishna Prema. Let us offer our humble obedience to all the Vaishnava devotees of the Lord, who just like desires who can fulfill all desires and full of compassion for the fallen conditions of Swanchakalpatar Vishya, Kripa Sindhu Bheva Patitana Pavanebhyo, Vaishnavebhyo Namo Namah. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಈಗ ನಮ್ದು ಇಸ್ಕಾನ್ 900 ಉಂಟು ಸೆಂಟರ್ಸ್ ಇಡೀ ಥ್ರೂ ಔಟ್ ವರ್ಲ್ಡ್ ಅಲ್ಲಿ, 900 ಸೆಂಟರ್ಸ್. ಎಲ್ಲ 900 ಸೆಂಟರ್ ಅಲ್ಲಿ ಇದನ್ನು ಹೇಳ್ತಾರೆ, ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ನೀವು ಎಣಿಸಿ, ಎಲ್ಲ ಕಡೆ ಎಲ್ಲ ಮನೆಯಲ್ಲಿ ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಈಗ ನಾನೇ ಎಷ್ಟೋ ಸಲ ಹೇಳ್ತೇನೆ, ಬೆಳಿಗ್ಗೆ ಹೇಳಿದ ಮೇಲೆ ಮತ್ತೆ ಕೂಡ ಕೆಲವೊಮ್ಮೆ ಯಾವ್ದು ಚಾನ್ಸ್ ಬಂದ್ರೆ ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ನಾಮ ಆಚಾರ್ಯ ಅವರು. ಹಾಗಾಗಿ ಚೈತನ್ಯ ಮಹಾಪ್ರಭು ನೋಡಿ ಅವರನ್ನು ಮಾಡಿದ್ದಾರೆ.
ಅವರು ಮೊಹಮ್ಮದನ್ ಫ್ಯಾಮಿಲಿ ಅಂದ್ರೆ ಮುಸ್ಲಿಂ ಫ್ಯಾಮಿಲಿ ಇದ್ದವರು, ಆದ್ರೆ ಅವ್ರು ಚೈತನ್ಯ ಮಹಾಪ್ರಭು ಫಾಲೋ. ಹಾಗಾಗಿ ಈ ವಿಷಯ ಅಂತ ಅಂದ್ರೆ ಟ್ರೈನಿಂಗ್ ಇಂದ, ಇಲ್ಲಿ ಭಾವಾರ್ಥದಲ್ಲಿ ಉಂಟು, ಒಂದು ನಿಮಿಷ. ಎಸ್, ಇಲ್ಲಿ ಒಂದು ಸೆಂಟೆನ್ಸ್ ಉಂಟು ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಈ ಸೆಂಟೆನ್ಸ್. ಎಸ್ ನೋಡಿ, ಒಬ್ಬನು ಭಕ್ತಿ ಸೇವೆಯಲ್ಲಿ ಪರಿಣತನಾದಾಗ ಮತ್ತು ಭಗವಂತನ ಸೇವೆ ಸಲ್ಲಿಸಿದ್ದಾರೆ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳುವುದಾದ್ರೆ, when one is trained in devotional service and renders service unto him. ಎಂತವನೇ ಇರಲಿ, ಅವನ ಟ್ರೈನಿಂಗ್ ಇಂದ ಚೇಂಜ್ ಮಾಡಬಹುದು. ಟ್ರೈನಿಂಗ್ ಇಂದ ಪ್ರಭುಪಾದ ಹೇಳುವಂತದ್ದು, this Krishna consciousness movement is creating n number of brahmanas. ಒಂದು ಬ್ರಾಹ್ಮಣಿಕಲ್ ಕ್ವಾಲಿಟಿ ಬರ್ತದೆ ಕೃಷ್ಣ ಬಗ್ಗೆ, ಯಾಕೆಂದ್ರೆ ಟ್ರೈನಿಂಗ್ ಆ ರೀತಿ ಉಂಟು, ಟ್ರೈನಿಂಗ್ ಆ ರೀತಿ. ಹಾಗೆ ಅದೋಕ್ಷ ಜನ ನೋಡ್ಲಿಕ್ಕೆ ಆಗ್ತದೆ ಯಾವಾಗ ನಮ್ಮನ್ನು ಸರಿಯಾದ ಬೋನಫೈಡ್ ಗುರುವಿನ ಬಳಿಗೆ ಹೋಗಿ ಮತ್ತೆ ನಾವು ಆ ಟ್ರೈನಿಂಗ್ ಪ್ರೋಸೆಸ್ ಅಲ್ಲಿ ಹೋದ್ರೆ ಮತ್ತೆ ಆಗ್ತದೆ. ಈಗ ಪ್ರಭುಪಾದ ಹೇಳುವಂತದ್ದು, ಹೌ ಯು ಕ್ಯಾನ್ ಸಿ ಕೃಷ್ಣ ಬೈ ಯುವರ್ ಬ್ಲಂಟ್ ಮೆಟೀರಿಯಲ್ ಸೆನ್ಸಸ್. ನಮ್ಮ ಈ ಭೌತಿಕ ಇಂದ್ರಿಯಗಳಿಂದ ಕೃಷ್ಣನನ್ನು ಹೇಗೆ ನೋಡುವಂಥದ್ದು. ಈಗ ನಮಗೆ ತುಂಬಾ ಇಚ್ಛೆ ಉಂಟು ಕೃಷ್ಣನ ನೋಡ್ಲಿಕ್ಕೆ, ಆದ್ರೆ ನಮ್ಮ ಇಂದ್ರಿಯಗಳು ಸರಿ ಇಲ್ಲ, ಹೇಗೆ ನೋಡುವಂಥದ್ದು ಆಗುವುದಿಲ್ಲ. ಇಂದ್ರಿಯಗಳನ್ನು ನೋಡ್ಬೇಕಿದ್ರೆ ನಮ್ಮ ಇಂದ್ರಿಯಗಳು ಪ್ಯೂರಿಫೈ ಆಗ್ಬೇಕು, ಶುದ್ಧ ಆಗ್ಬೇಕು. ಇಂದ್ರಿಯಗಳು ಶುದ್ಧ ಆಗುವಂಥದ್ದು ಹೇಗೆ? ಋಷಿಕೇಶ ಸೇವನ ಭಕ್ತಿ ರುಚ್ಯತೆ. ನಮ್ಮ ಇಂದ್ರಿಯಗಳನ್ನು ಮಾಸ್ಟರ್ ಆಫ್ ಸೆನ್ಸಸ್ ಯಾರು? ಕೃಷ್ಣ. ನಮ್ಮ ಇಂದ್ರಿಯಗಳನ್ನು ಕೃಷ್ಣನ ಸೇವೆಗೆ ತೊಡಗಿಸುವಾಗ ಎಂತಾಗ್ತದೆ? ನಮ್ಮ ಇಂದ್ರಿಯಗಳು ಪ್ಯೂರಿಫೈ ಆಗ್ತದೆ, ಮತ್ತೆ ನಮ್ಮ ಇಂದ್ರಿಯಗಳು ಶುದ್ಧ ಆದ ಮೇಲೆ ನಮಗೆ ಕೃಷ್ಣನ ನೋಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಭಗವಂತನನ್ನು ನೋಡುವ ಪ್ರೊಸೆಸ್ ಹೀಗೆ. ಮತ್ತೆ ಇದು ಏನು ಕಷ್ಟದ ಪ್ರೊಸೆಸ್ ಅಲ್ಲ. ಈಗ ನೋಡಿ, ಜ್ಞಾನಿ ಎಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಓದ್ತಾನೆ, ಜ್ಞಾನಿ ಆಗ್ಬೇಕು. ಅಬ್ಬಾ, ಸಂಸ್ಕೃತದಲ್ಲಿ ಎಂತ ಹೇಳುವಂಥದ್ದು, ಈ ಉಪನಿಷತ್ ವೇದರ್ಸ್ ಅಂದ್ರೆ ತುಂಬಾ ಎಲ್ಲ ಎಂತ ಹೇಳುವಂಥದ್ದು, ಸಂಧಿ ವಿಚ್ಛೇದ್, ಪದಾರ್ಥೋಕ್ತಿ, ವಾಕ್ಯಯೋಜನ, ಇಂಥದೆಲ್ಲ ತುಂಬಾ, ಅಂದ್ರೆ ಅದಕ್ಕೆ ಅವ ತುಂಬಾ ಎಲ್ಲ ತಲೆಯಲ್ಲಿ ಹಾಕಿ ತುಂಬಾ ಎಲ್ಲ ಓದ್ತಾನೆ. ಮತ್ತೆ ಯೋಗಿ ಜ್ಞಾನಿ ಎಂತಂದ್ರೆ ಈ ಬ್ರಹ್ಮ ರಿಯಲೈಸೇಷನ್ಗೆ, ಬ್ರಹ್ಮಜ್ಯೋತಿಗೆ ಈ ರೀತಿ ಎಲ್ಲ ಕಷ್ಟ ಮಾಡ್ತಾನೆ. ನೆಕ್ಸ್ಟ್ ಯೋಗಿ ಪರಮಾತ್ಮ ನೋಡ್ಲಿಕ್ಕೆ ಎಂತೆಲ್ಲ ಒಂದು ಕಾಲಲ್ಲಿ ನಿಲ್ತಾನೆ, ಮತ್ತೆ ಎಂತೆಲ್ಲ ಸರ್ಕಸ್ ಮಾಡ್ತಾನೆ, ತಿನ್ನುವುದಿಲ್ಲ, ಈ ರೀತಿ ಎಲ್ಲ ಮಾಡ್ತಾನೆ. ಆದ್ರೆ ಭಕ್ತ ಸುಲಭದ ಪ್ರೊಸೆಸ್ ಅಂತ ಭಕ್ತಿ ಸೇವೆ ಮಾಡಿ 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 ಅವನ ಇಂದ್ರಿಯಗಳೆಲ್ಲ ಪ್ಯೂರಿಫೈ ಆಗ್ತದೆ. ಆ ಪ್ಯೂರಿಫೈ ಆದ ಇಂದ್ರಿಯದಿಂದ ಅವ ಕೃಷ್ಣನ್ ನೋಡ್ತಾನೆ. ಏನು ಕಷ್ಟ ಇಲ್ಲ. ಚಾಂಟ್, ಡ್ಯಾನ್ಸ್, ಟೇಕ್ ಕೃಷ್ಣ ಪ್ರಸಾದ, ಸಿಂಪಲ್ ಪ್ರೊಸೆಸ್. ಸುಲಭದಲ್ಲಿ ಭಗವಂತನನ್ನು ಕಾಣಬಹುದು. ಆದ್ರೆ ಜನರಿಗೆ ಅಂತಂದ್ರೆ ಸುಲಭದು ಬೇಡ. ಈಗ ಹೇಗಂದ್ರೆ ಜನರ ಇಂಟೆನ್ಷನ್ ಹೇಗಂದ್ರೆ, ಈಗ ಸಪೋಸ್ ನಿಮ್ಮ ಹತ್ರ ಒಂದು 10 ಲಕ್ಷ ಉಂಟು, ನೀವು 10 ಲಕ್ಷವನ್ನು ಬ್ಯಾಂಕಲ್ಲಿ ಇಟ್ಟರೆ ನಿಮಗೆ ಎಷ್ಟು ಇಂಟ್ರೆಸ್ಟ್ ಬರ್ತದೆ ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್, 8% ಎಷ್ಟು ಬರ್ತದೆ ವರ್ಷಕ್ಕೆ? ತಿಂಗಳಿಗೆ 16,000 ಬರುತ್ತೆ ಸರ್ ಪ್ರಭುಜಿ. ಯಾವುದಕ್ಕೆ? ವರ್ಷಕ್ಕಲ್ಲ, 3 ತಿಂಗಳಿಗೊಂದ್ಸಲ. ಯಾವ್ದ್ರಲ್ಲಿ ಅದು 16,000 ಬರುದು 10 ಲಕ್ಷಕ್ಕೆ? 10 ಲಕ್ಷಕ್ಕೆ ಯಾವ ಬ್ಯಾಂಕ್ ಅಲ್ಲಿ ಬರುದು ಹಾಗೆ? ಕಾರ್ಪೊರೇಷನ್ ಅವ್ರಿಗೆ. ಹೌದಾ? ಸುಮ್ಮನೆ ಬೇರೆ ಯಾರಾದ್ರೂ ಬ್ಯಾಂಕಿನ ಮಾಹಿತಿ ಉಂಟಾ ಯಾರಿಗಾದ್ರು? ಎಷ್ಟು ಸಿಗ್ತದೆ? ಡೌಟ್ ನನಗೆ. ಅಷ್ಟು ಸಿಗುದಿಲ್ಲ 10 ಲಕ್ಷಕ್ಕೆ.
ಸಿಕ್ಕುತ್ತೆ ಪ್ರಭುಜಿ. ಯಾರು ಯಾರು ಉಳಿದವ್ರು ಯಾರಾದ್ರೂ ಹೇಳ್ಬೋದಾ ಎಷ್ಟು ಸಿಗ್ತದೆ? 10 ಲಕ್ಷಕ್ಕೆ 10,000 ಸಿಗ್ತದೆ ವರ್ಷಕ್ಕೆ. ವರ್ಷಕ್ಕೆ 10,000 ಸಿಗುದು ನೋಡಿ. ವರ್ಷಕ್ಕೆ ಹಾ, ವರ್ಷಕ್ಕೆ 10,000 ಸಿಗ್ತದೆ ವರ್ಷಕ್ಕೆ ಕೆನರಾದಲ್ಲಿ. ಅಲ್ಲ, ಅದು ಕೆನರಾ. ವರ್ಷಕ್ಕೆ 1,00,000ಕ್ಕೆ 10,000 ಸಿಗುದೇನಾ? ಆದ್ರೆ 1,00,000 ಸಿಗ್ತದೆ ನನ್ನ ಲೆಕ್ಕದಲ್ಲಿ, ಕರೆಕ್ಟಾ? 10%. 1,00,000, 10,00,000ಕ್ಕೆ 1,00,000 ಸಿಗ್ತದೆ ವರ್ಷಕ್ಕೆ, ತಿಂಗಳಿಗೆ 10,000 ಆಗ್ತದೆ, ಕರೆಕ್ಟಾ? ತಪ್ಪು. ಅದು 10,000 ಬರಲ್ಲ, ತಿಂಗಳಿಗೆ ಬರಲ್ಲ ಪ್ರಭುಜಿ. 6,000 ಬರ್ತದೆ ತಿಂಗಳಿಗೆ ಅಷ್ಟೇ. ಅಷ್ಟೇ ಬರೋದು ಪ್ರಭುಜಿ. ಯಾರಾದ್ರೂ ಬ್ಯಾಂಕಿನವರು ಇದ್ದಾರೆ ಯಾರಾದ್ರೂ ಇದರಲ್ಲಿ? ಎಕ್ಸಾಕ್ಟ್ ಎಷ್ಟು ಸಿಗ್ತದೆ ಗೊತ್ತುಂಟ ಯಾರಿಗಾದ್ರು? 10,00,000ಕ್ಕೆ ಅಷ್ಟೇ ಬರೋದು ಪ್ರಭುಜಿ. ಓಕೆ. ಅಲ್ಲ, ಉಳಿದವ್ರು ಎಷ್ಟು ಯಾರಾದ್ರೂ ಮಾತಾಡಿ ದಯವಿಟ್ಟು, ಬ್ಯಾಂಕಿನವ್ರು ಯಾರಾದ್ರೂ ಎಷ್ಟು ಸಿಗ್ತದೆ ಗೊತ್ತಿಲ್ಲ ಯಾರಿಗೂ ಕೂಡ. ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡಿದ್ದೇನೆ, ಹೇಳ್ಬೋದು ಎಷ್ಟು ಸಿಗ್ತದೆ 10,00,000ಕ್ಕೆ ವರ್ಷಕ್ಕೆ ಬ್ಯಾಂಕಲ್ಲಿ? ಯಾರು ಕೂಡ ಹಣ ಇರ್ಲಿಲ್ವಾ? ಹರೇ ಕೃಷ್ಣ ಹೇಳಿ. 60,000ದಿಂದ 70,000 ಸಿಗತ್ತೆ ಅಷ್ಟೇ ಪ್ರಭುಜಿ. 60,000ದಿಂದ 70,000 ಸಿಗ್ತದೆ. ಓಕೆ, 10,00,000ಕ್ಕೆ. ಓಕೆ, ಧನ್ಯವಾದ. 60,000ದಿಂದ 70,000, ಅದು ನಾನು ಹೇಳಿದ್ ಕರೆಕ್ಟ್. ಹತ್ತಿರ 8% ಅಂದ್ರೆ 80,000 ಸಿಗ್ತದೆ. ಈಗ ಎಂತ ಅಂದ್ರೆ, ಒಬ್ಬ ಹೇಳ್ತಾನೆ ನಾನು ನಿಮ್ಗೆ ತಿಂಗಳಿಗೆ 1,00,000 ಕೊಡ್ತೇನೆ ಅಂತ. ಈಗ ನೀವು ಅದಕ್ಕೆ ಹಾಕ್ತೀರಾ? ಎಸ್, ನಿಮ್ಮ 10,00,000 ನಾವು ಈಗ ಕೊಡ್ತೀರಾ? ದಯವಿಟ್ಟು ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೇನೆ. ಹಾ ಪ್ರಭುಜಿ, ಕೊಡ್ತೇವೆ. ಕೊಡ್ತೀರಾ? ಗ್ಯಾರಂಟಿ ಕೊಡ್ತೀರಿ ಪ್ರಭುಜಿ. ಇದ್ರೆ ಮಾತ್ರ ಇದ್ರೆ ಆದ್ರೆ ಅವ ಮೋಸ ಮಾಡ್ದ, ಅಂದ್ರೆ ಗ್ಯಾರಂಟಿ ಇಲ್ಲ. ನಿಮ್ಗೆ ಒಂದು ಜಸ್ಟ್ ಒಂದು ಅಗ್ರಿಮೆಂಟ್ ಮಾಡಿ ಕೊಡ್ತಾನೆ, ಕೊಡದಿದ್ರೆ ಆಸೆ ಇರುತ್ತಲ್ಲ, ಕೊಡ್ತೇವೆ. ಫೈನಾನ್ಸ್ ನವರೆಲ್ಲ ಮಾಡೋದು ಹಾಗೆ. ನಿಮ್ಗೆ ನಾನು 1,00,000 ತಿಂಗಳಿಗೆ ಕೊಡ್ತೇನೆ ಅಂತ ಆಗ್ತದ ಅದು? ಆ ರೀತಿ ಎಲ್ಲ ಕೊಡಲ್ಲ ಪ್ರಭುಜಿ, ಮೋಸ ಮಾಡ್ತಾರೆ. 1-2 ತಿಂಗಳು ಕೊಟ್ಬಿಟ್ಟು ಆಮೇಲೆ ಕೈ ಎತ್ಬಿಡ್ತಾರೆ. ಯಾರೆಲ್ಲ ಇದಕ್ಕೆ ಕೊಡ್ಲಿಕ್ಕೆ ರೆಡಿ ಇದ್ದೀರಿ? ಈ ರೀತಿ ಕೊಡ್ಬೇಡಿ ದಯವಿಟ್ಟು, ಕೊಡ್ಲಿಕ್ಕೆ ರೆಡಿ ಇಲ್ಲ. ಓಕೆ. ಯಾಕೆಂದ್ರೆ ನೋಡಿ, ಅದು ಹಾಗಾಗಿ ನಾವು ಎಂತಂದ್ರೆ ಎಂತ ಹೇಳುವಂತದ್ದು, ನಮ್ಗೆ ಕಡಿಮೆ ಬಂದಿದ್ದು ಚಿಂತೆ ಇಲ್ಲ. ಎಲ್ಲಿ ಟ್ರಸ್ಟ್ ಉಂಟು ಅಲ್ಲಿ ನಾವು ಕೊಡ್ತೇವೆ. ಕಡಿಮೆ ಬಂದ ಚಿಂತೆ ಇಲ್ಲ, ನಾವು ಅಲ್ಲಿ ಕೊಡ್ತೇವೆ. ನಾವು ಜಾಸ್ತಿ ಇದಕ್ಕೆ ಹೋಗುವುದಿಲ್ಲ, ಹೆಚ್ಚಿನವರು ಹೋಗುವುದಿಲ್ಲ. ಕೆಲವರೆಲ್ಲ ಮೋಸ ಹೋಗ್ತಾರೆ. ಒಂದು 100ರಲ್ಲಿ 3-4 ಜನ ಈ ರೀತಿ ಕೊಡ್ಲಿಕ್ಕೆ ಹೋಗ್ತಾರೆ. ಹಾಗಾಗಿ ನಾನು ಇಲ್ಲಿ ಒಂದು ಪಾಯಿಂಟಿಗೆ ಹೇಳಲಿಕ್ಕೆ ಹೋದೆ, ಅದೀಗ ನನಗೆ ಯಾವುದಕ್ಕೆ ಅದಕ್ಕೆ ಮುಂಚೆ ಕನೆಕ್ಟ್ ಮಾಡಿದೆ. ಓಕೆ, ಚಿಂತೆ ಇಲ್ಲ. ಓಕೆ, ಹಾಗೆ ಎಂತ ಆಗ್ತದೆ ಅಂದ್ರೆ, ಅದೋಕ್ಷ ಜನ ಭಗವಂತನನ್ನು ನಮ್ಮ ಭೌತಿಕ ಇಂದ್ರಿಯಗಳಿಂದ ನೋಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಮ್ಗೆ ಆಧ್ಯಾತ್ಮಿಕ ಇಂದ್ರಿಯಗಳು ಬೇಕು. ಆಧ್ಯಾತ್ಮಿಕ ಇಂದ್ರಿಯಗಳು ಆಗುವಂತದ್ದು ಹೇಗೆ ಅಂದ್ರೆ, ನಾವು ಭಕ್ತಿ ಸೇವೆ ಮಾಡಿದ್ರೆ ನಮ್ಮ ಇಂದ್ರಿಯಗಳೆಲ್ಲ ಆಧ್ಯಾತ್ಮಿಕ ಆಗ್ತದೆ, ಮತ್ತೆ ನಮ್ಗೆ ಭಗವಂತನನ್ನು ನೋಡ್ಲಿಕ್ಕೆ ಆಗ್ತದೆ. ಅದು ಹೇಗೆ? ಗ್ರಾಜುವಲಿ, ಹಂತ ಹಂತವಾಗಿ. ಎಲ್ಲ ಈ ಮೆಟೀರಿಯಲ್ ಕಂಟ್ಯಾಮಿನೇಷನ್ ಇಂದ ನಾವು ಆಚೆ ಬರ್ಬೇಕು, ಒಮ್ಮೆಲೆ ಹೋಗುವುದಿಲ್ಲ. ಅದಕ್ಕೆ ಸಮಯ ತಗೊಳ್ತದೆ. ಸ್ವಲ್ಪ 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 ಎಂತ ಒಂದು ನಮ್ದು ಇಂದ್ರಿಯಗಳು ಪ್ಯೂರಿಫೈ ಆಗಿ 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 ಲಾಸ್ಟ್ಗೆ ಫುಲ್ ಪ್ಯೂರಿಫೈ ಆದ ಮೇಲೆ ಎಂತ ಆಗ್ತದೆ, ಮತ್ತೆ ನಮ್ಗೆ ಅದೋಕ್ಷ ನೋಡ್ಲಿಕ್ಕೆ ಆಗ್ತದೆ. ಈಗ ಭಗವಂತನ ನಾವು ಈಗ ಎಂತ ಅಂದ್ರೆ, ಭಗವಂತನ ಬಗ್ಗೆ ನಾವು ಕೇಳ್ತೇವೆ. ಈಗ ಕೇಳುವುದು ತುಂಬಾ ಮುಖ್ಯ. ಡೈಲಿ ನಾವು ಕೇಳಿ 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 ಎಂತ ಆಗ್ತದೆ, ನಾವು ಪ್ಯೂರಿಫೈ ಆಗ್ತೇವೆ. ಕೇಳುವುದು ತುಂಬಾ ಇಂಪಾರ್ಟೆಂಟ್, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಮತ್ತೆ ನಾವು ಪ್ರಸಾದ ತಿಂತೇವೆ, ಪ್ರಸಾದಂ ಕೂಡ ತುಂಬಾ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಪ್ರಸಾದ ತಿಂದು 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 ಎಂತಾಗ್ತದೆ, ಹೇಗೆಂದ್ರೆ
ಎವ್ರಿ 7 years ಎಂತ ಆಗ್ತದೆ ನಮ್ದು ಈಗ 7 years ಬಿಫೋರ್ ಈಗ 2023 2017 ಅಲ್ಲಿ 2017 18 19 20 21 22 23 yes 16 okay 2016 November 30th 2016 ಅದಕ್ಕಿಂತ ಮುಂಚೆ ಎಂತ ಅಂದ್ರೆ 7 years ಅಲ್ಲಿ ಯು ವಿಲ್ ಗೆಟ್ it will die and it will come new ಅಂತ ಹೇಳುವಂತದ್ದು ಇದಕ್ಕೆ ವರ್ಡ್ ಎಕ್ಸಾಕ್ಟ್ ವರ್ಡ್ ಒಂದು ನಿಮಿಷ ಡಾಕ್ಟರ್ ಮಧುಮಯಿ ಕೃಷ್ಣಕಾಂತ ದೇವಿದಾಸ್ ಎಸ್ ಹರೇ ಕೃಷ್ಣ ಎಂತ ನಾವು ಎವ್ರಿ 7 years ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಜೀವಕೋಶಗಳು ಚೇಂಜ್ ಆಗ್ಬಿಡ್ತದೆ. ಚೇಂಜ್ ಆಗ್ತದೆ. ಸೆಲ್ಸ್ ಓಕೆ ಎಕ್ಸಾಕ್ಟ್ ವರ್ಡ್ ಸೆಲ್ಸ್ ಅಂದ್ರೆ ಜೀವಕೋಶ ಅಂತ ಹೇಳ್ತಾರೆ. ಎಸ್ ಓಕೆ ಅದೇ ವರ್ಡ್ ಬರ್ತಾ ಇಲ್ಲ. ಓಕೆ ಜೀವ ಸೆಲ್ಸ್ ಹಾಗೆ ರೂಪದಲ್ಲಿರುವಂತದ್ದು ಅದು ಹೊಸದು ಬರ್ತದೆ ಅಂತೆ, ಹೊಸದು ಬರ್ತದೆ. ಸೊ ಅದಕ್ಕೆ ರೂಪದಲ್ಲಿರುವಂತದ್ದು ಎನಿಬಡಿ ಹೂ ಇಸ್ ಮೋರ್ ದೆನ್ 7 years is practicing devotional service is not beginner. ಯಾಕೆಂದ್ರೆ ಸೆಲ್ಸ್ ನ್ಯೂ ಸೆಲ್ಸ್ ವಿಲ್ ಕಮ್. ಇಫ್ ಸಪೋಸ್ ಈಗ ನಾನು ಪ್ರಸಾದ್ ತಿಂತಾ ಇದ್ದೇನೆ, ಕಂಟಿನ್ಯೂಸ್ 7 years ತಿಂತಾ ಇದ್ದೇನೆ, ಆಗ ಎಂತ ಆಗ್ತದೆ 7 years ನಂತರ ಸೆಲ್ಸ್ ವಿಲ್ ಬಿ ನ್ಯೂ, ಹೊಸತ್. ಇದು ಸೈನ್ಸ್ ಹೇಳುವಂತದ್ದು, ಜೀವಕೋಶಗಳು ಮಾತಾಜಿ ಹೇಳಿದ್ದಾರೆ. ಹಾಗಾಗಿ ಪ್ರಸಾದ ಕೂಡ ತುಂಬಾ ಇಂಪಾರ್ಟೆಂಟ್. ಪ್ರಸಾದ ತಿಂದು ನಮ್ದು ಎಂತಾಗ್ತದೆ ಈಗ ಹೇಗಂದ್ರೆ ಡಿವೋಟೀಸ್ ದೇಹದಲ್ಲಿ ಪ್ರಸಾದ ತಿಂದು ಟೋಟಲಿ ಆ ದೇಹ ಪ್ಯೂರಿಫೈ ಆಗ್ತದೆ, ಅದಕ್ಕೆ ಪ್ರಸಾದ ತುಂಬಾ ಇಂಪಾರ್ಟೆಂಟ್. ಶ್ರವಣ ಕೂಡ ಇಂಪಾರ್ಟೆಂಟ್, ಭಗವಂತನ ಕೇಳುವಂಥದ್ದು. ಪ್ರಸಾದ ಕೂಡ ಇಂಪಾರ್ಟೆಂಟ್. ಮತ್ತೆ ಎಂತ ಮಾಡಬೇಕು? ಶ್ರವಣ, ಪ್ರಸಾದ, ಚಾಂಟ್, ಡ್ಯಾನ್ಸ್, ಟೇಕ್ ಕೃಷ್ಣ ಪ್ರಸಾದ. ಮತ್ತೆ ಅಸೋಸಿಯೇಷನ್, ಭಕ್ತರಲ್ಲಿ ನಾವು ಅಸೋಸಿಯೇಟ್ ಆಗಬೇಕು. ಸಾಧ್ಯವಾದಷ್ಟು ಅಭಕ್ತರಿಂದ ದೂರ ಇರಬೇಕು, ಭಕ್ತರಲ್ಲಿ ಅಸೋಸಿಯೇಟ್ ಆಗಿ ನೋಡಬೇಕು. ಸಾಧ್ಯವಾದಷ್ಟು ಯಾಕಂದ್ರೆ ನಾವು ಈಗ ಹೊರಗೆಲ್ಲ ಕೆಲಸ ಮಾಡ್ತೇವೆ, ಕೆಲವೊಮ್ಮೆ ನಮಗೆ ಕಷ್ಟ ಅಭಕ್ತರು, ಯಾಕಂದ್ರೆ ಎಲ್ಲ ಕಡೆ ಭಕ್ತರು ಇರುವುದಿಲ್ಲ. ಆದ್ರೆ ನಿನ್ನೆ ಗುರುಮಹಾರಾಜ್ ಹೇಳುವಂತದ್ದು, ಯು ಶುಡ್ ನಾಟ್ ರಿವೀಲ್ ಎನಿಥಿಂಗ್ ಟು ದೆಮ್, ನಾನ್ ಡಿವೋಟೀಸ್. ಯು ಶುಡ್ ರಿವೀಲ್ ಎವ್ರಿಥಿಂಗ್ ಟು ದ ಡಿವೋಟೀಸ್. ಭಕ್ತರಿಗೆ ಎಲ್ಲವನ್ನು ರಿವೀಲ್ ಮಾಡ್ಬೇಕಂತೆ, ಅಭಕ್ತರಿಗೆ ರಿವೀಲ್ ಮಾಡಬಾರ್ದು. ಆದ್ರೆ ಹೇಗೆಂದ್ರೆ ನಮ್ಗೆ ಬೇರೆ ಉಪಾಯವಿಲ್ಲ, ನಾವು ಅವರೊಟ್ಟಿಗೆ ಇರ್ತೇವೆ, ಆದ್ರೆ ಹಾರ್ಟ್ ಅನ್ನು ಹೇಳಲಿಕ್ಕಿಲ್ಲ, ಜಸ್ಟ್ ಇಷ್ಟೇ. ಈ ರೀತಿ ಮಾಡಬೇಕು. ಈ ರೀತಿ ಮಾಡಿ ಅಂತ ಆಗ್ತದೆ, ನಾವು ಭಕ್ತಿಯಲ್ಲಿ ಅಡ್ವಾನ್ಸ್ ಆಗ್ತೇವೆ, ನಮ್ಮ ಇಂದ್ರಿಯಗಳು ಪ್ಯೂರಿಫೈ ಆಗ್ತವೆ, ಮತ್ತೆ ಅಧೋಕ್ಷ ಜನ ನೋಡ್ಲಿಕ್ಕೆ ಆಗ್ತದೆ. ಈಗ ಅಧೋಕ್ಷ ಜನ ನೋಡುವಂಥದ್ದು ಸುಲಭದ ಕೆಲಸ ಅಲ್ಲ. ಈಗ ಹೇಗೆ ಅಂದ್ರೆ ಡಾಕ್ಟರ್ ಕಲಿಯುವಂಥದ್ದು, IAS ಕಲಿಯುವಂಥದ್ದು, IPS ಕಲಿಯುವಂಥದ್ದು, ಇದೆಲ್ಲ ಸುಲಭದ ಕೆಲಸ ಅಲ್ಲ. ಸ್ಟ್ರಗಲ್ ಬೇಕು. ಸ್ಟ್ರಗಲ್ ಎಷ್ಟು? ಆಲ್ಮೋಸ್ಟ್ 8-9 years ಸ್ಟ್ರಗಲ್ ಬೇಕು, ನಿಯರ್ಲಿ 10 years. ಹೈಸ್ಕೂಲಿಂದ ಎಸ್ ಟು ಡೂ ನೈಸ್, ಒಳ್ಳೆ ಮಾಡ್ಬೇಕು, ಮತ್ತೆ ಕಾಲೇಜಲ್ಲಿ ಒಳ್ಳೇದು ಮಾಡ್ಬೇಕು, ಮತ್ತೆ ಅವನ ನೆಕ್ಸ್ಟ್ ಎಂತೆಲ್ಲುವಂಥದ್ದು ಗ್ರಾಜುಯೇಷನ್ ಅಲ್ಲಿ ಒಳ್ಳೇದು ಮಾಡ್ಬೇಕು. ಈ ರೀತಿ ಅವನು ಒಳ್ಳೇದು ಮಾಡಿ ಕಡೆಗೆ ಅವನಿಗೆ ಆ ಪೋಸ್ಟ್ ಸಿಗ್ತದೆ. ಇದು ಭೌತಿಕ. ಅದೇ ರೀತಿ ಆಧ್ಯಾತ್ಮಿಕದಲ್ಲೂ ಕೂಡ ಹಾಗೆ. ಅಧೋಕ್ಷ ಜನ ನೋಡುವಂತ ಸುಲಭದ ಕೆಲಸ ಅಲ್ಲ. ಕೆಲವರು ಎನಿಸಿದಾರೆ ನೋಡ್ಬೋದು, ಎಂತ ನೋಡ್ಬೋದು. ಇದಕ್ಕೆ ನಾವು ತುಂಬಾ ಕಷ್ಟಪಡ್ಬೇಕು. ಕಷ್ಟಪಡುದಂದ್ರೆ ಒಳ್ಳೆ ಶ್ರವಣ ಆಗ್ಬೇಕು, ಯಾವಾಗ್ಲೂ ಪ್ರಸಾದವನ್ನು ತಿನ್ಬೇಕು, ಯಾವಾಗ್ಲೂ ಭಕ್ತರ ಅಸೋಸಿಯೇಷನ್ ಇರ್ಬೇಕು. ಈ ರೀತಿ ಅಂತಂದ್ರೆ ಟೋಟಲ್ ನಾವು ಎಂತಂದ್ರೆ ಈ ಸರ್ಕಲ್ ಒಳಗೆ ಕೃಷ್ಣನ ಆಕ್ಟಿವಿಟೀಸ್ ಅನ್ನೇ ಮಾಡ್ತಾ ಇದ್ರೆ ಮತ್ತೆ ನಮ್ಗೆ ನೋಡ್ಲಿಕ್ಕೆ ಆಗ್ತದೆ. ನಾವು ಸರ್ಕಲ್ ಬಿಟ್ಟು ಆಚೆ ಹೋಗ್ಬಾರ್ದು. ಸರ್ಕಲ್ ಬಿಟ್ಟು ಆಚೆ ಹೋಗುದಂದ್ರೆ
ಭಗವಂತನಿಗೆ ರಿಲೇಟ್ ಆಗುವುದನ್ನು ಬಿಟ್ಟು ಹೊರಗಿನ ವಿಷಯಕ್ಕೆ ಹೋಗುವಂಥದ್ದು, ಆಗ ನಮಗೆ ನೋಡ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ಇದರಲ್ಲಿ ನಾವು ಇರ್ಬೇಕು, ತುಂಬಾ ಸಮಯ ಇದರಲ್ಲಿ ಇರ್ಬೇಕು, ಮತ್ತೆ ನಮಗೆ ನೋಡ್ಲಿಕ್ಕೆ ಆಗ್ತದೆ. ಅಧೋಕ್ಷಜನನ್ನು ನೋಡಿದ ಮೇಲೆ ಎಂದಾಗ್ತದೆ, ನಮಗೆ ಟೋಟಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ. ಹೇಗೆಂದ್ರೆ 4 ಕುಮಾರರು, ನಿನ್ನೆ ರಾತ್ರಿ ತುಳು ಕ್ಲಾಸ್ ಮಾಡ್ತಾ ಇದ್ದೆ, 4 ಕುಮಾರರು ನಾರಾಯಣ ನೋಡ್ತಾರೆ, ದೇ ವರ್ ಟೋಟಲಿ ಸ್ಯಾಟಿಸ್ಫೈಡ್. ಆ ಟೋಟಲ್ ಸ್ಯಾಟಿಸ್ಫ್ಯಾಕ್ಷನ್ ಬರುವಂತದ್ದು ಭಗವಂತನ ನೋಡಿದ್ರೆ ಮಾತ್ರ. ಪ್ರಭುಪದಿರುವಂತದ್ದು, ವಿ ಆರ್ ಹ್ಯಾಂಕರಿಂಗ್ ಆಫ್ಟರ್ ಕೃಷ್ಣ, ವಿ ಹ್ಯಾವ್ ನಾಟ್ ಸೀನ್ ಹಿಮ್ ಫಾರ್ ಕ್ರೋರ್ಸ್ ಆಫ್ ಬರ್ತ್. ಕೋಟಿಗಟ್ಟಲೆ ನಾವು ಜನ್ಮ ತೆಗೆದಿದ್ದೇವೆ, ನಾವು ಕೃಷ್ಣ ನೋಡ್ಲಿಲ್ಲ. ಈಗ ನಾವು ಕೋಟಿ ಜನ್ಮದಲ್ಲಿ ನೋಡಿಲ್ಲ, ಈಗ ನಾವು ಭಕ್ತಿ ಸೇವೆ ಮಾಡಿ ಮಾಡಿ ಈಗ ನಾವು ನೋಡಿದ್ರೆ ನಮ್ಗೆ ಎಷ್ಟು ಆನಂದ ಬರ್ಬೋದು, ನಿಮ್ಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಆನಂದ ಬರ್ಬೋದು. ನೋಡಿ, ಚೈತನ್ಯ ಮಹಾಪ್ರಭು ಈ ಮಧ್ಯಲೀಲೆಯಲ್ಲಿ ಅವರು ಸಂಕೀರ್ತನ ಮಾಡ್ತಾ ಹೋಗುವಾಗ ಜನರು ಎಲ್ಲ ಅವರನ್ನು ನೋಡಿ ಅಲ್ಲಿಗೆ ಫೇಂಟ್ ಆಗಿ ಬೀಳ್ತಾ ಇದ್ರು, ಅಡ್ಡ ಬೀಳ್ತಾ ಇದ್ರು, ವೈಷ್ಣವರಾಗ್ತಾ ಇದ್ರು. ದೆನ್ ದೇ ವಿಲ್ ಟೋಟಲ್ ಸ್ಯಾಟಿಸ್ಫೈಡ್. ಏಕೆಂದ್ರೆ ಕೆಲವೊಮ್ಮೆ ಅಂತಂದ್ರೆ ಚೈತನ್ಯ ಮಹಾಪ್ರಭು ಹೋಗ್ತಾ ಇರುವಾಗ ಒಂದು ಊರಲ್ಲಿ ಜಸ್ಟ್ ನೋಡ್ತಾ ಇದ್ರು, ಮತ್ತೆ ಅವರು ಡಿವೋಟಿಸನ್ ಮಾಡ್ತಾ ಇದ್ರು, ಜಸ್ಟ್ ಬೈ ಸೀಯಿಂಗ್. ಹಾಗಾಗಿ ಭಗವಂತನನ್ನು ನೋಡುವುದಂದ್ರೆ ನಮ್ಮ ಎಲ್ಲ ಸಮಸ್ಯೆಗೆ ಕಡಿವಾಣ, ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಎಲ್ಲ. ಹಾಗೆ ನಾವು ಭಗವಂತನನ್ನು ನೋಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ದಟ್ ಈಸ್ ಅವರ್ ಗೋಲ್. ಭಗವಂತನನ್ನು ನೋಡುವಂಥದ್ದು ಪ್ರಪಂಚ ಡೋಂಟ್ ಟ್ರೈ ಟು ಸಿ ಕೃಷ್ಣ, ಡೋಂಟ್ ಟ್ರೈ ಟು ಸಿ ಕೃಷ್ಣ, ಡೂ ಸಮಥಿಂಗ್ ಸೋ ದಟ್ ಕೃಷ್ಣ ಸೀಸ್ ಯು. ಭಕ್ತಿಯಲ್ಲಿ ನಾವು ಅಂತ ಸೇವೆ ಮಾಡ್ಬೇಕಂತೆ ಕೃಷ್ಣನನ್ನು ನೋಡುವಾಗ. ಹಾಗಾಗಿ ನಾವು ಭಕ್ತಿಯಲ್ಲಿ ಸೇವೆ ಮಾಡಿ 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 ಒಂದ್ ದಿವಸ ಎಂತ ಭಗವಂತ ನಮ್ಗೆ ತಥಾಸ್ತು ಹೇಳ್ತಾನೆ. ಒನ್ಸ್ ಯು ಹ್ಯಾವ್ ಟು ಮೇಕ್ ಕೃಷ್ಣ ಸ್ಮೈಲ್. ಕೃಷ್ಣ ಒಮ್ಮೆ ಸ್ಮೈಲ್ ಮಾಡಿದ್ರೆ ಪಾಸ್ ನಿಮ್ಮ ಸೇವೆಗೆ. ನಿನ್ನೆ ನಾನೊಂದು ಬಿಲ್ಡರ್ ಹತ್ರ ಹೋಗಿದೆ, ಅವರ ರಿಸೆಪ್ಷನ್ ಅದನ್ನು ನಮಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂದ್ರೆ ಫೋನ್ ಮಾಡುವಾಗ ತೆಗಿದ್ದಾರೆ, ಮತ್ತೆ ಬನ್ನಿ ಇದ್ದಾರೆ ಸರ್ ಇದ್ದಾರೆ, ಆ ರೀತಿಯಲ್ಲಿ ಹೇಳ್ತಾರೆ. ಹಾಗೆ ನಿನ್ನೆ ನಾನು ಹೋಗಿರುವಾಗ ಸರ್ ಇದ್ರು, ಅವರು ಮೇಲೆ ಇದ್ರು. ಹಾಗೆ ಕೂತ್ಕೊಂಡು ಅವ್ರಿರುವಂಥದ್ದು, ನೀವು ಯಾಕೆ ಅಂದ್ರೆ ಈಗ ನಾನೊಂದು 6 ತಿಂಗಳಿಂದ ಅವರ ಹಿಂದೆ ಇದ್ದೇನೆ. ಅವರೊಬ್ರು ಕಸಿನ್ ಇದ್ದಾರೆ, ಈಸ್ ತುಂಬಾ ರಿಚ್ ಅವರು. ಹಾಗೆ ಅವ್ರು ಹೇಳುವಂಥದ್ದು, ನೀವು ಯಾಕೆ ಇದನ್ನು ಮಾಡ್ತಾ ಇದ್ದೀರಿ, ನಿಮ್ಗೆ ಎಂತ ಸಿಗ್ತಾ ಇಲ್ಲ ನೀವು. ಅಂದ್ರೆ ಅವ್ರು ನೋಡ್ತಾ ಇರ್ತಾರೆ, ನಾನು ಬರ್ತೇನೆ ಅಲ್ಲಿಗೆ, ಅವ್ರಿಲ್ಲಗೆ ಹೋಗ್ತೇನೆ, ಮತ್ತೆ ನಾನು ಅವ್ರಿಗೆ ಫೋನ್ ಮಾಡ್ತೇನೆ, ಬಂದಿದ್ದಾರಾ ಇಲ್ಲ. ನಿನ್ನೆ ಅವ್ರು ಕೇಳಿದ್ರು, ನಿಮ್ಗೆ ಈ ಸೇವೆಯಲ್ಲಿ ನಿಮ್ಗೆ ಎಂತ ಸಿಗ್ತದೆ. ನಾನು ಹೇಳಿದೆ, ನಮ್ಗೆ ಎಂತ ಸಿಗುದಿಲ್ಲ, ಕೃಷ್ಣ ನೋಡ್ತಾ ಇರ್ತಾನೆ ನನ್ನ ಕೆಲಸವನ್ನು. ನಾನು ಅವರನ್ನು ಪ್ಲೀಸ್ ಮಾಡ್ಲಿಕ್ಕೆ ಇವರನ್ನು ಪ್ಲೀಸ್ ಮಾಡ್ಲಿಕ್ಕೆ ಕೆಲಸ ಮಾಡುದಲ್ಲ. ನಾನು ಅವ್ರಿಗೆ ಹಾಗೆ ಹೇಳಿದೆ, ಇವರನ್ನು ಪ್ಲೀಸ್ ಮಾಡ್ಲಿಕ್ಕೆ ಮಾಡುದಲ್ಲ. ಐ ವಾಂಟ್ ಟು ಪ್ಲೀಸ್ ಗುರು, ಐ ವಾಂಟ್ ಟು ಪ್ಲೀಸ್ ಪ್ರಭುಪಾದ್, ಐ ವಾಂಟ್ ಟು ಪ್ಲೀಸ್ ವೈಷ್ಣವಾಸ್, ಐ ವಾಂಟ್ ಟು ಪ್ಲೀಸ್ ಕೃಷ್ಣ. ಸೊ ನಾನು ಹೇಳಿದೆ, ಈ ಕೆಲಸದಲ್ಲಿ ನನಗೆ ರಿಸಲ್ಟ್ ಬರಲಿ ಬರದೇ ಇರಲಿ, ನಾನು ಇದನ್ನು ಮಾಡ್ತೇನೆ. ನಾವು ರಿಸಲ್ಟಿಗೋಸ್ಕರ ಮಾಡುದಲ್ಲ. ಪ್ರಭುಪಾದ್ ಯು ಜಸ್ಟ್ ಡೂ ಯುವರ್ ಡ್ಯೂಟಿ, ಕೃಷ್ಣ ವಿಲ್ ಸಪ್ಲೈ. ಪ್ಲೀಸ್ ಆದ್ರೆ ಯು ವಿಲ್ ಸಪ್ಲೈ. ಹಾಗಾಗಿ ಇದು ನಮ್ಮ ಇಂಟೆನ್ಷನ್. ಅವ್ರಿಗೆ ತುಂಬಾ ಖುಷಿ ಆಯ್ತು ಅವರಿಗೆ ಈ ರೀತಿ ಹೇಳುವಾಗ. ಈಗ ನಾನು ಫೋನ್ ಮಾಡಿದ್ರೆ ಅಪ್ಪ ತೆಗಿದ್ದಾರೆ, ಅವರು ಅಪ್ಪ ತೆಗಿದ್ದಾರೆ, ಇದ್ದಾರೆ ಸರ್ ಇದ್ದಾರೆ. ನಿನ್ನೆ ಕೂಡ ಹಾಗೆ, ಮೊನ್ನೆ ಕಂಟಿನ್ಯೂಸ್ 3 ದಿವಸ ಹೋದೆ. ಫಸ್ಟ್ ದಿವಸ ಸಿಗ್ಲಿಲ್ಲ, ಮಂಡೇ, ಟ್ಯೂಸ್ಡೇ ಸಿಗ್ಲಿಲ್ಲ, ಮತ್ತೆ ಹೇಳಿದ್ರು ಈ ಟೈಮ್ ಬರ್ತಾರಂತ. ಮತ್ತೆ ನೆಕ್ಸ್ಟ್ ನಾನು ಫೋನ್ ಮಾಡಿದೆ, ಬಂದಿದ್ದಾರೆ, ಹೋಗುವಾಗ ಹೊರಟು. ಹಾಗೆ ನಿನ್ನೆ ಬನ್ನಿ ಇದ್ದಾರೆ ಹೀಗಿದ್ದಾರೆ, ಹಾಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಗೊತ್ತಾಗ್ತದೆ ಅವರಿಗೆ ನಾವೆಂತ ಹೇಳುವಂಥದ್ದು, ಯಾವ್ದು ಎಕ್ಸ್ಪೆಕ್ಟೇಷನ್ ಇದು ಮಾಡುದಲ್ಲ. ಬಟ್ ವಿ ಆರ್ ಡೂಯಿಂಗ್ ಸರ್ವಿಸ್, ವಿ ಆರ್ ಟೋಟಲಿ ಸ್ಯಾಟಿಸ್ಫೈಡ್. ಭಗವಂತನಿಗೆ ಸೇವೆ ಮಾಡುವಾಗ ನಿಮ್ಗೆ ಆ ನಿಜವಾದ ಆನಂದ ಸಿಗ್ತದೆ. ಹೇಗೆಂದ್ರೆ ಈಗ ಮೆಟೀರಿಯಲ್ ಅಲ್ಲಿ, ಭೌತಿಕದಲ್ಲಿ
ನಾವು ಈ ಕಂಪನಿಗೆ ನಾವು ಕೆಲಸ ಮಾಡ್ತೇವೆ. ಕಂಪನಿ ಕೆಲಸ ಮಾಡುವಾಗ ನಮಗೆ ಸರ್ಟನ್ ಟಾರ್ಗೆಟ್ ಇರ್ತದೆ. ಅಲ್ಲಿಗೆ ನಾವು ಅಚೀವ್ಮೆಂಟ್ 0. ನಾವು ಕೆಲಸ ಮಾಡ್ತಾ ಇದ್ದೇವೆ 0. ನಮ್ಮ 2 ತಿಂಗಳು ಇಡ್ತಾರೆ, ಮತ್ತೆ ಟರ್ಮಿನೇಟ್ ಮಾಡ್ತಾರೆ. ಭೌತಿಕದಲ್ಲಿ ನಿಮಗೆ ಸಕ್ಸಸ್ ಆಗ್ಲೇಬೇಕು. ಸಕ್ಸಸ್ ಆಗದಂತೆ ನಿಮ್ಮನ್ನು ಇಡುವುದಿಲ್ಲ ಕೆಲಸದಲ್ಲಿ. ಅಂದ್ರೆ ನೀನು ಹೋಗ್ತಾ ಇದ್ದೀವಿ ಮಾರ 2 ತಿಂಗಳಿಂದ, ಎಂತ ಬಿಸ್ನೆಸ್ ಅಂದಿದ್ದೀನಿ, ಏನ್ ತರಲಿಲ್ಲ, ನೀನು ಹೋಗು, ನಮಸ್ಕಾರ, ನೀನು ಬೇಡ. ನೀನು ಕೆಲಸ ಮಾಡ್ತಾ ಇದ್ದೆ, ಅದು ತರಬೇಕಲ್ಲ ಎಂತ ಬಿಸ್ನೆಸ್. ಆಧ್ಯಾತ್ಮಿಕದಲ್ಲಿ ಹಾಗೆ ಅಲ್ಲ. ಕೆಲಸ ಮಾಡ್ತಾ ಇರುವಾಗ ಈಗ ಆಲ್ಮೋಸ್ಟ್ ಒಂದು 6-7 ತಿಂಗಳಿಂದ ಕೆಲವು ಕಡೆ ಹೋಗ್ತಾ ಇದ್ದೇನೆ, ಅಂದ್ರೆ ಸರ್ಟಿನ್ ಒಂದು 10 ಕಡೆ ಎಂತ ರಿಸಲ್ಟ್ ಬರ್ತಾ ಇಲ್ಲ. ಹೋಗ್ತಾ ಇದೆ. ರಿಸಲ್ಟ್ ಬರಲಿ ಬರದೇ ಅದು ಮುಖ್ಯ. ಹಾಗಾಗಿ ಅದೋಕ್ಷ ಜನ ನೋಡ್ಲಿಕ್ಕೆ ನಾವು ಈ ಭಕ್ತಿ ಸೇವೆ ಮಾಡ್ತಾ ಇರಬೇಕು. ಮಾಡಿ 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 ನಾವು ನಮ್ಮ ಇಂದ್ರಿಯಗಳ ಪ್ಯೂರಿಫೈ ಆದ್ಮೇಲೆ, ಮತ್ತೆ ಗುರು ಕೃಷ್ಣ ಪ್ಲೀಸ್ ಆದ್ಮೇಲೆ ಅವರು ನಮ್ಗೆ ದರ್ಶನ ಕೊಡುವರು. ಹಾಗಾಗಿ ಇಲ್ಲಿ ಹೇಗೆ ಅಂದ್ರೆ, ನಾವು ಜಸ್ಟ್ ಎಂತಂದ್ರೆ ಹೈಯರ್ ಅಥಾರಿಟಿ ಪ್ಲೀಸ್ ಮಾಡ್ಲಿಕ್ಕೆ ಮಾಡುವಂಥದ್ದು ಭಕ್ತಿ ಸೇವೆ. ಭಕ್ತಿ ಸೇವೆಯಲ್ಲಿ ರಿಸಲ್ಟ್ ಸಿಗ್ತದೆ ಇಲ್ವಾ ಅದು ಎಂತ ಹೇಳುವಂಥದ್ದು ಗ್ಯಾರಂಟಿ ಇಲ್ಲ. ಸಿಗ್ಲಿ ಸಿಗದೆ ಇರಲಿ, ಆದ್ರೆ ಎಸ್ ಐ ಆಮ್ ಡೂಯಿಂಗ್ ಮೈ ಡ್ಯೂಟಿ, ಇದು ಥಾಟ್ ಇರಬೇಕು. ಹರೇ ಕೃಷ್ಣ. ಯಾರು ಪ್ರಶ್ನೆದಲ್ಲಿ ಕೇಳ್ಬೋದು? ಹರೇ ಕೃಷ್ಣ. ಯಾರು ಪ್ರಶ್ನೆ ಉಂಟಾ? ಹ್ಯಾಂಡ್ ರೈಸ್ ಮಾಡಿ, ಪ್ರಶ್ನೆ ಮೇಲೆ ಹ್ಯಾಂಡ್ ರೈಸ್ ಮಾಡಿ. ಸಂಗೀತಮಯ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಅದೇ ರಿಜಿಸ್ಟ್ರೇಷನ್ ಬಗ್ಗೆ. ಎಸ್, ನೋಡಿ, ಎಲ್ಲರ ಹತ್ರ ನಾನು ನಿಮಗೆ ಕಾಲಿಗೆ ಬೀಳ್ಲಿಕ್ಕೆ ಕೂಡ ರೆಡಿ. ನಾನು ಎಲ್ಲರ ಕಾಲಿಗೆ ಬೀಳ್ಲಿಕ್ಕೆ. ಎಂತಂದ್ರೆ ದಯವಿಟ್ಟು ನಮ್ಮ ರಿಜಿಸ್ಟ್ರೇಷನ್ ತುಂಬಾ ಕಡಿಮೆ ಉಂಟು. ಅದಕ್ಕೆ ನಾಮಿಶ್ ಪ್ರಭು ಡಿಸೆಂಬರ್ ಅಲ್ಲಿ ಕ್ಲಾಸ್ ಇಲ್ಲ ಅಂತ ಹೇಳಿದ್ದಾರೆ. ಪ್ರತಿ ತಿಂಗಳು 1 ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ ರಿಜಿಸ್ಟ್ರೇಷನ್ಗೆ. ಅಂದ್ರೆ ಇದು ತುಂಬಾ ಸಮಯದಿಂದ ಮಾಡ್ತಾ ಇದ್ದಾರೆ. ಅದು ಕಳೆದ 2 ವರ್ಷದಿಂದ ಎಲ್ಲ ಫೇಸ್ಬುಕ್ ಆಡ್ಗೆ, ಅದಕ್ಕೆ ಆಡ್ಗೆ, ಇದಕ್ಕೆ ಆಡ್ಗೆ, ಎಲ್ಲದಕ್ಕಾಗಿ ಅದು ಕೂಡ ಬರ್ತಾ ಇದೆ. 20,000 ಎಲ್ಲ ಬರ್ತಾ ಇತ್ತು. ಲಾಸ್ಟ್ ಮಂತ್ 5,000 ಬಂತು ರಿಜಿಸ್ಟ್ರೇಷನ್. 20,000 ಬರುವ ತನಕ ಅವರು ಏನ್ ಮಾಡಲಿಲ್ಲ. ಅವ್ರು ಹೇಳಿದ್ರು ಇಲ್ಲ, ಈ ತಿಂಗಳು ನೆಕ್ಸ್ಟ್ ಕ್ಲಾಸ್ ಇಲ್ಲ, ಬೇಡ. ಅದಕ್ಕೆ ನಾವೆಲ್ಲ ನಿಮ್ಮಲ್ಲಿ ನನ್ನ ಕಳಕಳಿ ವಿನಂತಿ, ನಮ್ರ ವಿನಂತಿ ನೋಡಿ. ಹೇಗೆ ಅಂದ್ರೆ, ನಿಮ್ಗೆ ಕೃಷ್ಣ ಭಜನೆ ಸಿಕ್ಕಿದೆ, ಈಗ ಇನ್ನೊಬ್ಬರಿಗೆ ನೀವು ಕೊಡ್ಬೇಕು. ಹಾಗಾಗಿ ದ ಬೆಸ್ಟ್ ವೇ ಅಂತ ಅಂದ್ರೆ, ವಾಟ್ಸಪ್ ಅಲ್ಲಿ ನೀವು ಸಾಧ್ಯವಾದ ಜನರಿಗೆ ಕಳಿಸಿ ಲಿಂಕ್ ಅನ್ನು. ಎಲ್ಲರೂ ಸಮಯ ಉಂಟು. ಇವತ್ತು 30th, ನೆಕ್ಸ್ಟ್ ಮಂತ್ ಅಲ್ಲಿ ಜನವರಿಯಲ್ಲಿ ಕ್ಲಾಸ್ ಸ್ಟಾರ್ಟ್. ಹಾಗಾಗಿ ಎಲ್ಲರೂ ಪ್ರಯತ್ನ ಮಾಡಿದ್ರೆ ಖಂಡಿತ ಇದು ಸಾಧ್ಯ. ಆದಷ್ಟು ಜನಕ್ಕೆ ಕಳಿಸಿ, ಲಿಂಕಿಗೆ ಜಾಯ್ನ್ ಆಗ್ಲಿಕ್ಕೆ ಹೇಳಿ. ಎಷ್ಟಾಗುತ್ತೆ ಅಷ್ಟು ಸಾಧ್ಯ. ಮತ್ತೆ ಸಿಕ್ಕಿದವರ ಹತ್ರ ಹೇಳಿ, ಈ ಜಾಯ್ನಿಗೆ ಕೋರ್ಸಿಗೆ ಜಾಯ್ನ್ ಆಗಿ. ಯಾಕೆಂದ್ರೆ ಭಗವಂತನಿಗೆ ಖುಷಿ ಆಗುವಂತದ್ದು ಯಾವಾಗ ಅಂದ್ರೆ, ನಾವು ಯಾವಾಗ ಇದನ್ನು ಇನ್ನೊಬ್ಬನಿಗೆ ಕೊಡ್ತೇನೆ. ಈ ಕೃಷ್ಣ ಬಗ್ಗೆ ನಿಮ್ಗೆ ಎಂತ ಸಿಕ್ಕಿದೆ, ಇದು ನೀವು ಇನ್ನೊಬ್ಬನಿಗೆ ಕೊಡುವಾಗ ಭಗವಂತನಿಗೆ ತುಂಬಾ ಖುಷಿ ಆಗ್ತದೆ, ತುಂಬಾ ಖುಷಿ ಆಗ್ತದೆ. ಹಾಗಾಗಿ ಎಲ್ಲರೂ ಈ ಪ್ರಯತ್ನವನ್ನು ಮಾಡಿ. ಇದು ನನ್ನ ನಮ್ರ ವಿನಂತಿ, ಕಳಕಳಿ ವಿನಂತಿ. ನಾನು ನಿಮ್ಗೆ ಎಲ್ಲ ನೀವೇ ಎಂತ ಒಂದು ದೊಡ್ಡ ಸೇವೆಯನ್ನು ಮಾಡಿದ್ರೆ ನಾನು ನಿಮ್ಗೆಲ್ಲರಿಗೂ ದಂಡೋತ್ ಮಾಡ್ಲಿಕ್ಕೆ ಕೂಡ ರೆಡಿ ಇದ್ದೇನೆ. ಐ ಆಮ್ ರೆಡಿ. ಯಾಕೆಂದ್ರೆ ನಮ್ಮ ಇಚ್ಛೆ ಅಂತ ಅಂದ್ರೆ ಟೀಚಿಂಗ್ ಜಾಸ್ತಿ ಆಗ್ಬೇಕು, ಪ್ರಚಾರ ಜಾಸ್ತಿ ಆಗ್ಬೇಕು, ಎಲ್ಲರಿಗೂ ಸಿಗ್ಬೇಕು, ಎಲ್ಲರಿಗೂ ಈ ಕೃಷ್ಣ ಪ್ರಜ್ಞೆ ಸಿಗ್ಬೇಕು. ಹಾಗೆ ದಯವಿಟ್ಟು ರಿಕ್ವೆಸ್ಟ್, ಈ ತಿಂಗಳು ಪೂರ್ತಿ ನೀವು ಇದನ್ನು ಹಾಕ್ತಾ ಇರಿ, ಮೆಸೇಜ್ ಅನ್ನು ನಿಮ್ಮ ಎಲ್ಲರಿಗೂ ಹೇಳಿ. ಎಲ್ಲ ಅಂದ್ರೆ ಎಲ್ಲೆಲ್ಲ ನಿಮಗೆ ಸಿಗ್ತದೆ ಇದನ್ನು ಅವಕಾಶ, ಮಕ್ಕಳಿಗೆ, ಅಡಲ್ಟ್ಸ್ಗೆ, ಮತ್ತೆ ಯೂತ್ಗೆ ಎಲ್ಲ. ಹಾಗಾಗಿ ಎಸ್, ದಯವಿಟ್ಟು ಮಾಡ್ತೀರಲ್ಲ ಎಲ್ಲರೂ ಇದನ್ನು. ಹರೇ ಕೃಷ್ಣ. ಮಾಡ್ತೇವೆ ಪ್ರಭುಜಿ, ಮಾಡ್ತೀರಿ ಪ್ರಭುಜಿ, ಮಾಡ್ತೇವೆ ಪ್ರಭುಜಿ. ಎಲ್ಲರೂ ಮಾಡಿ ದಯವಿಟ್ಟು. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು, ಧನ್ಯವಾದ.